الله أكبر. 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 أعوذ بالله من الشيطان. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. سيذكر من يخشى ويتجنبها الأشقى الذي يصلى النار الكبرى ثم لا يموت فيها ولا يحيا قد أفلح من تزكى وذكر اسم ربه فصلى بل تؤثرون الحياة الدنيا والآخرة خير وأبقى إن هذا لفي الصحف الأولى صحف إبراهيم وموسى. الله أكبر. سمع الله لمن حمده. الله أكبر. الله أكبر. الله أكبر. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم
الجبال كيف نصبت وإلى الأرض كيف سطحت فذكر إنما أنت مذكر لست عليهم بمسيطر إلا من تولى وكفر فيعذبه الله العذاب الأكبر إن إلينا إيابهم ثم إن علينا حسابهم الله أكبر سمع الله لمن حمده الله أكبر الله أكبر السلام عليكم ورحمة الله. السلام عليكم ورحمة الله. الله أكبر الله أكبر الله أكبر لا Who is the lover? Allah. Who is Ar-Rahman? Allah. Who is Al-Mannan? La ilaha illallah Muhammadur Rasulullah.
Muhammad is the messenger, to Allah is our return. La ilaha illallah, Muhammad Rasulullah. Muhammad is the messenger, to Allah is our return. La ilaha illallah, Muhammadur Rasulullah. La ilaha illallah, Muhammadur Rasulullah. Allah the Almighty, Allahu Allah, protect me and guide me, Allahu Allah, oh, to your love and mercy, Allahu Allah. Ya Allah, don't deprive me, Allahu Allah, from beholding your beauty, Allahu Allah. Oh my Lord, accept this plea, Allahu Allah. بربي جل الله، الله الله، ما في قلبي غير الله، الله الله. वो तन्हा कौन है, अल्लाहु अल्लाह, बादशाह वो कौन है, अल्लाहु अल्लाह, मेहरबां वो कौन है, अल्लाहु अल्लाह, क्या ऊंची शान है, अल्लाहु अल्लाह, उसकी सब निशान है, अल्लाहु अल्लाह, सब दिलों की जान है, अल्लाहु अल्लाह. بربي جل الله، الله الله، ما في قلبي غير الله، الله الله. Affeder günahı, Allahu Allah, alemin padişahı, Allahu Allah, yüreklerin penahı, Allahu Allah. İşit Allah derdimi, bu ahlarımı, rahmeyle bağışla günahlarımı, hayır eyle hem akşam hem sabahlarımı. Hasbi Rabbi Cellallah, Allahu Allah, ma fi qalbi gayrullah, Allahu Allah. ನಾಡಿನ ಸಮಸ್ತ ಜನತೆಗೆ ಈದ್ ಉಲ್ ಅಜ್ಹಾ ಬಕ್ರೀದ್ ಹಬ್ಬದ ಶುಭಾಶಯಗಳು. ಮುಸಲ್ಮಾನರ ಪಾಲಿಗೆ ಎರಡು ಹಬ್ಬಗಳಿದ್ದು, ಒಂದು ರಂಜಾನಿನ ಉಪವಾಸ ಮುಗಿದ ಮೇಲೆ ಇರುವಂಥ ಈದ್ ಉಲ್ ಫಿತ್ರ್ ಹಬ್ಬ, ದುಲ್ಹಜ್ ತಿಂಗಳಲ್ಲಿ ಆಗುವಂಥ ಈದ್ ಉಲ್ ಬಕ್ರೀದ್ ಹಬ್ಬ ಎರಡನೇ ಬೃಹತ್ ಹಬ್ಬವಾಗಿ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಈ ಈದ್ ಆಚರಿಸುವ ಮುಖ್ಯ ಪ್ರಮೇಯ ಏನು ಅಂತ ಹೇಳಿದರೆ, ಪ್ರವಾದಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮ್ರವರು ಮಕ್ಕಳಿಲ್ಲದೆ ತಮ್ಮ ಇಳೀ ವಯಸ್ಸಿನಲ್ಲಿ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡಿದ ಸಲುವಾಗಿ ಇಸ್ಮಾಯಿಲ್ ನಬಿ ಎಂಬ ಮಗು ಜನಿಸಿ ಸಂತುಷ್ಟಪಡುವಂಥ ಕಾಲದಲ್ಲಿ ಅಲ್ಲಾಹನ ಆದೇಶವಾಗುತ್ತೆ, ತಮ್ಮ ಮಗುವನ್ನು ತನಗಾಗಿ ಬಲಿ ನೀಡಬೇಕು, ಬಲಿದಾನ ಮಾಡಬೇಕು ಅಂಥೇಳಿ. ನಾವು ಇವತ್ತು ಜಗತ್ತಿನಲ್ಲಿ ಕುರಾನ್ ಆದೇಶಗಳು ಏನಿದ್ದರೂ, ಇಸ್ಲಾಮಿನ ಚೌಕಟ್ಟಲ್ಲಿ ಏನು ಬೋಧನೆ ಮಾಡಿದರೂ, ಸಕಲವನ್ನು ಬಿಟ್ಟು ಕಿಂಚಿತ್ತನ್ನು ನಾವು ಪಾಲನೆ ಮಾಡಿದ ನಾವು ಪ್ರವಾದಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮ್ರವರು ಅಲ್ಲಾಹನ ಮಾತನ್ನು ಒಪ್ಪಿಕೊಂಡು ತನ್ನ ಮಗನನ್ನು ಬಲಿ ಅರ್ಪಿಸಲಿಕ್ಕೆ ನಿರ್ಧಾರ ಮಾಡಿ
ಕತ್ತನ್ನು ಕೊಯ್ಯುವಂಥ ಆ ಸನ್ನಿವೇಶಕ್ಕೆ ಬಂದು ಎರಗಿದಂಥ ಆ ಸನ್ನಿವೇಶ ಎಲ್ಲರಿಗೂ ಒಂದು ಆಶ್ಚರ್ಯ ಪಡುವಂಥ ಒಂದು ಸಂಭವನೀಯವಾಗಿ ಕಾಣಲಿಕ್ಕೆ ಸಾಧ್ಯವಾಯಿತು. ಅದೇ ಸಂದರ್ಭದಲ್ಲಿ ಅಲ್ಲಾಹನ ಆದೇಶ ಪ್ರಕಾರ ಮಗನನ್ನು ಬಲಿಕೊಡದೆ ಆಡನ್ನು ಬಲಿಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾದದನ್ನು ನಾವು ನೀವೆಲ್ಲ ಚರಿತ್ರೆಯಲ್ಲಿ ಓದಿ ಕೇಳಿದ್ದೇವೆ. ಆ ಒಂದು ನೆನಪಿಗೆ ಬೇಕಾಗಿ ಇವತ್ತು ನಾವು ಈ ಪೆರ್ನಾಲ್ನ ಬಕ್ರೀದ್ ಹಬ್ಬದ ಸಮಯದಲ್ಲಿ ಕುರ್ಬಾನಿ ಅರ್ಪಿಸುವಂಥ ಒಂದು ವ್ಯವಸ್ಥೆ ಕೂಡ ನಮ್ಮ ಮುಸಲ್ಮಾನರ ಪಾಲಿಗೆ ಇದೆ. ಈ ಕುರ್ಬಾನಿಯನ್ನು ಇವತ್ತು ಪೆರ್ನಾಲ್ ದಿವಸದಿಂದ ಮೊದಲುಗೊಂಡು 3 ದಿವಸ ತಕ್ಬೀರ್ ಅಂತಿಮಗೊಳ್ಳುವ ದಿನಕ್ಕೆ ತನಕ ಕುರ್ಬಾನಿ ವ್ಯವಸ್ಥೆಯು ನಡೀತಾ ಇದೆ. ಈ ಕುರ್ಬಾನಿ ವ್ಯವಸ್ಥೆಯು ಬಡಬಗ್ಗರಿಗೆ ಅದರ ಮಾಂಸವು ವಿತರಿಸಲ್ಪಡ್ತದೆ. ಇದು ಅಲ್ಲಾಹನ ಸತ್ಕರ್ಮದಲ್ಲಿ ಒಂದು ಕೂಡ ಆಗಿದೆ. ಹಾಗಾಗಿ ನಾನು ನನ್ನ ಮುಸಲ್ಮಾನ ಬಂಧುಗಳಲ್ಲಿ ವಿನಂತಿ ಮಾಡುವಂಥದ್ದು, ಅಲ್ಲಾಹನ ಆಜ್ಞೆಯಂತೆ ನಡೆಯುವಂಥ ಈ ಕುರ್ಬಾನಿಯನ್ನು ಇಸ್ಲಾಮಿನ ಚೌಕಟ್ಟಿನೊಳಗೆ ಯಾವುದೇ ಗೌಜಿ ಗುಲ್ಮಾಲಿಲ್ಲದೆ, ಸಾರ್ವಜನಿಕರಿಗೆ ಅಡಚಣೆ ಇಲ್ಲದೆ ತಮ್ಮ ತಮ್ಮ ಮನೆಯ ಒಳಗೆ, ಮನೆಯ ಹಿಂಭಾಗದಲ್ಲಿ ಅದನ್ನು ಅನುಸರಿಸಿಕೊಂಡು ನಾವು ಮಾದರಿಯಾಗಿ ಅಲ್ಲಾಹನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿಕೊಂಡು ಈ ಒಂದು ಬಕ್ರೀದ್ ಹಬ್ಬ ನಾಡಿನ ಸುಖ ಶಾಂತಿ ಮತ್ತು ಸೌಹಾರ್ದತೆಗೆ ಕಾರಣವಾಗಲಿ, ಈ ಮೂಲಕ ನಮ್ಮ ನಾಡು ಶಾಂತಿಪ್ರಿಯ ನಾಡಾಗಲಿಕ್ಕೆ ಕಾರಣವಾಗಲಿ. ಇದೆಲ್ಲ ಆಗಬೇಕಾದರೆ ಮುಸಲ್ಮಾನರಾದ ನಮ್ಮ ಎಲ್ಲ ಯುವಕ ಮಿತ್ರರು ಸಹನೆಯನ್ನು, ಶಾಂತಿಯನ್ನು ಪಾಲಿಸುವಲ್ಲಿ ನಾವು ಮೊದಲಿಗರಾಗಬೇಕು. ಅದು ಅಲ್ಲಾಹು ಇಷ್ಟಪಟ್ಟಂಥ ಒಂದು ವಿಚಾರ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರವರು ಕೂಡ ನಮಗೆ ಕಳಿಸಿದ ಪರಿಪಾಠ ಸೌಹಾರ್ದತೆ ಬಾಳುವುದು, ಇನ್ನೊಂದು ಧರ್ಮದವರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಇನ್ನೊಂದು ಧರ್ಮದವರನ್ನು ದ್ವೇಷಿಸುವುದರ ಬದಲು ಆ ಧರ್ಮದವರನ್ನು ಕೂಡ ಪ್ರೀತಿಸುವುದರ ಮೂಲಕ ನಾವು ಶಾಂತಿಪ್ರಿಯರು ಎಂಬುದನ್ನು ತೋರಿಸಿ ಇಸ್ಲಾಮಿನ ಎಲ್ಲ ಮಹತ್ತರವಾದ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಸ್ಲಾಮಿನ ಪರಿಚಯಕ್ಕೆ ನಾವು ಕಾರಣೀಕರ್ತರಾಗಬೇಕು. ಆ ಮೂಲಕ ಇಸ್ಲಾಂ ಧರ್ಮವು ಬೆಳೆದು ಬರಬೇಕು ಎಂಬ ಮಾತಿನೊಂದಿಗೆ ಮಗದೊಮ್ಮೆ ಬಕ್ರೀದ್ ಹಬ್ಬ ಎಲ್ಲರಿಗೂ ಸುಖ ಶಾಂತಿಯನ್ನು ನೀಡುವಂತಾಗಲಿ ಅಂತ ಹಾರೈಸಿ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. يا رب العالمين الله الله صل على طه الأمين الله الله في كل وقت وحين الله الله املأ قلبي باليقين الله الله ثبتني على هذا الدين الله الله واغفر لي والمسلمين